ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಎಡ್ತರೆ ಗ್ರಾಮದ ಕೂಸಳ್ಳಿ ಫಾಲ್ಸ್ನಲ್ಲಿ ಸ್ನಾನಕ್ಕಿಳಿದಂತಹ ವೇಳೆ ನೀರು ಪಾಲಾದ ಕಾಲೇಜು ವಿದ್ಯಾರ್ಥಿಯ ಮೃತದೇಹ ಇಂದು ಶನಿವಾರ ಬೆಳಗ್ಗೆ ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಎಎಸ್ಐ ಕುಮಾರಶೆಟ್ಟಿ ಎಂಬವರ ಪುತ್ರ 20 ವರ್ಷದ ಚಿರಾಂತ್ ಶೆಟ್ಟಿ ನೀರು ಪಾಲಾಗಿ ಮೃತಪಟ್ಟಂತಹ ಯುವಕ. ಗೆಳೆಯರೊಂದಿಗೆ ಶುಕ್ರವಾರ ಸಂಜೆ ಕೂಸಳ್ಳಿ ಫಾಲ್ಸ್ಗೆ ಬಂದಿದ್ದ ಇವರು ನೀರಿಗಿಳಿದ ವೇಳೆ ಮುಳುಗಿ ನಾಪತ್ತೆಯಾಗಿದ್ರು. ತೀವ್ರ ಹುಡುಕಾಟದ ಬಳಿಕ ಇಂದು ಬೆಳಗ್ಗೆ ಮೃತದೇಹ ಪತ್ತೆಯಾಗಿದೆ. ಮಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ಬಿಕಾಂ ಜೊತೆಗೆ ಏವಿಯೇಷನ್ ಕೋರ್ಸನ್ನು ಕಲಿತಾ ಇದ್ದಂತಹ ಚಿರಾಂತ್ ಶೆಟ್ಟಿ ಪಿಜಿಯಲ್ಲಿ ಉಳಿದುಕೊಂಡಿದ್ರು. ಏಪ್ರಿಲ್ 7ರಂದು ಗುಡ್ ಫ್ರೈಡೆ ಪ್ರಯುಕ್ತ ಕಾಲೇಜಿಗೆ ರಜೆ ಇದ್ದ ಕಾರಣ ಚಿರಾಂತ್ ತನ್ನ ಸಹಪಾಠಿ ಮಿತ್ರರಾದ ಬೈಂದೂರಿನ 20 ವರ್ಷದ ಕೀರ್ತನ್ ದೇವಾಡಿಗ, 20 ವರ್ಷದ ಅಕ್ಷಯ್ ಆಚಾರ್ಯ ಎಂಬವರ ಮನೆಗೆ ತನ್ನ ಇನ್ನೂ 3 ಗೆಳೆಯರೊಂದಿಗೆ ಗುರುವಾರ ರಾತ್ರಿ ತೆರಳಿದ್ರು. ಅಕ್ಷಯ್ ಆಚಾರ್ಯ ಮನೆಯಲ್ಲಿ ಉಳಿದುಕೊಂಡಿದ್ದ ಇವರು ಶುಕ್ರವಾರ ಅಪರಾಹ್ನ 3:30ರ ಸುಮಾರಿಗೆ ಕೂಸಳ್ಳಿ ಫಾಲ್ಸ್ಗೆ ತೆರಳಿದ್ರು. ಈ ವೇಳೆ ಈಜು ಬರ್ತಾ ಇದ್ದಂತಹ ಚಿರಾಂತ್ ಶೆಟ್ಟಿ ಮಾತ್ರ ನೀರಿಗೆ ಇಳಿದಿದ್ದು ಅವರು ನೀರಿನಲ್ಲಿ ಮುಳುಗಿ ನಾಪತ್ತೆಯಾಗಿದ್ರು ಎಂದು ಹೇಳಲಾಗಿದೆ. ತೀವ್ರ ಹುಡುಕಾಟದ ಬಳಿಕ ಇಂದು ಬೆಳಗ್ಗೆ ಮೃತದೇಹ ಪತ್ತೆಯಾಗಿದೆ. ಈ ಬಗ್ಗೆ ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.